ನಮ್ಮ ಚಿಕ್ಕಮುಡ್ನೂರು, ಶಾಂತಿಗೋಡು ಮತ್ತು ನರಿಮುಗೀರು ಈ 3 ಗ್ರಾಮಗಳನ್ನು ಸಂಪರ್ಕಿಸುವ ಅಂದ್ರಟ್ಟ ಅಂತೇಳಿ ಹೇಳುವಲ್ಲಿ 2ನೇ ಬಾರಿಗೆ ಶಿಲಾನ್ಯಾಸವನ್ನು ನಮ್ಮ ಶಾಸಕರಾದಂತಹ ಅಶೋಕ್ ರೈ ಅವರು ಮಾಡಿದಿರಿ. 19/3/2023 ಇದೇ ಒಂದು ಅಂದ್ರಟ್ಟ ಸೇತುವೆಗೆ ನಮ್ಮ ಹಿಂದಿನ ಶಾಸಕರಾದಂತಹ ಸಂಜೀವ ಮಠಂದೂರವರ ನೇತೃತ್ವದಲ್ಲಿ ಶಿಲಾನ್ಯಾಸ ಆಗಿ ಅದೇ ರೀತಿಯಲ್ಲಿ ಕಾಮಗಾರಿ ಪ್ರಾರಂಭವಾಗುವಂತಹ ಹಂತದಲ್ಲಿತ್ತು. ಆ ಸಂದರ್ಭದಲ್ಲಿ ಎಲೆಕ್ಷನ್ ಬಂದಂತಹ ಕಾರಣ ಅದರ ನಂತರ ನಿಂತು ಮಳೆಯ ಆ ಒಂದು ಕಾಲಘಟ್ಟದಲ್ಲಿ ಅದು ಸ್ಥಗಿತಗೊಂಡು ಈಗ ಚಾಲನೆ ಆಗುತ್ತಿರುವಂತಹ ಸಂದರ್ಭದಲ್ಲಿ 2ನೇ ಬಾರಿಗೆ ನೀವು ಆ ಒಂದು ಭಾಗದಲ್ಲಿ ಆ ಸೇತುವೆಗೆ ಶಿಲಾನ್ಯಾಸವನ್ನು ಮಾಡಿರ್ತೀರಿ. ಈ ಸೇತುವೆಗಾಗಿ ಅಥವಾ ಸೇತುವೆಯ ಒಂದು ಕೆಲಸ ಕಾರ್ಯಗಳಿಗಾಗಿ ನೀವು ಮಾಡಿದ ಕೆಲಸವಾದರೂ ಏನು ಶಾಸಕರೇ? ಸರ್ಕಾರದ ವತಿಯಿಂದ ವಾಪಸ್ಸು ರೀಟೆಂಡರ್ ಏನಾದರೂ ಆಗಿದೆ? ನಮಗೆ ತಿಳಿದು ಬಂದಂತಹ ವಿಚಾರದಲ್ಲಿ 4/5/2022 ಇಸವಿಯಂದು ಪುತ್ತೂರು ಮತ್ತು ಬೆಳ್ತಂಗಡಿ ತಾಲೂಕಿಗೆ ಸಂಪರ್ಕಿಸುವ ಮುಗೇರಡ್ಕ ತೂಗು ಸೇತುವೆ ನಿರ್ಮಾಣದ ಕಾಮಗಾರಿಗೆ ಸುಮಾರು 3 ಕೋಟಿಯ ಅಂದಾಜು ವೆಚ್ಚದ ಒಂದು ಅನುದಾನವು ಬಂದಿತ್ತು. ಅಲ್ಲಿ ಬೆಳ್ತಂಗಡಿ ಶಾಸಕರು ಅದನ್ನು ಇನ್ನೊಂದು ಅನುದಾನವನ್ನು ತಂದಂತಹ ಕಾರಣ ಅದನ್ನು ಪುತ್ತೂರು ತಾಲೂಕಿನ ಚಿಕ್ಕಮುಡ್ನೂರು ಗ್ರಾಮ ಮತ್ತು ಶಾಂತಿಗೋಡು ಗ್ರಾಮ ಸಂಪರ್ಕಿಸುವ ಅಂದ್ರಟ್ಟ ಎಂಬಲ್ಲಿ ಹೊಳೆಗೆ ಸೇತುವೆ ರಚನೆ ಮತ್ತು ಬಜತ್ತೂರು ಗ್ರಾಮದ ಕಿಜಾನ ನರ್ಪ ರಸ್ತೆಯ ಕುವೆಚ್ಚತ್ತಾರು ಎಂಬಲ್ಲಿಯ ಸೇತುವೆ ರಚನೆಗೆ ಒಟ್ಟು 3 ಕೋಟಿಯನ್ನು ಶಿಫ್ಟ್ ಮಾಡಿದರು. ಇದರಲ್ಲಿ ಸುಮಾರು 1,80,00,000 ವೆಚ್ಚದಲ್ಲಿ ನಮ್ಮ ಅಂದ್ರಟ್ಟದ ಈ ಸೇತುವೆಯ ಕಾಮಗಾರಿಗೆ ಹಿಂದಿನ ಶಾಸಕರು ಅನುದಾನವನ್ನು ಇಟ್ಟು ಇದನ್ನು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಬಜತ್ತೂರಿನ ಒಂದು ಅಲ್ಲಿಯ ಕೆಲಸ ಕಾಮಗಾರಿಗಳು ಸಹ ನಡೆದು ಹೋಗಿದೆ. ಇಂತಹ ಸಂದರ್ಭದಲ್ಲಿ 2ನೇ ಬಾರಿಗೆ ಶಿಲಾನ್ಯಾಸದ ಅಗತ್ಯ ಇತ್ತ ಅಂತೇಳಿ ಹೇಳುವಂತಹದ್ದು ನಮ್ಮ ಒಂದು ಪ್ರಶ್ನೆ. ಅದೇ ರೀತಿಯಲ್ಲಿ ನೀವು ಆ ಸೇತುವೆಗಾಗಿ ಸರ್ಕಾರದ ವತಿಯಿಂದ ಮಾಡಿದ ಕೆಲಸವಾದರೂ ಏನು? 2ನೇಯದು ಅದು ಸರ್ಕಾರಿ ಕಾರ್ಯಕ್ರಮವೇ? ಸರ್ಕಾರಿ ಈಗ ಪಂಚಾಯತಿನ ಜನಪ್ರತಿನಿಧಿಗಳಾದಂತಹ ನಮ್ಮ ಶಾಂತಿಗೋಡು ಇರಬಹುದು ಅಥವಾ ನರಿಮುಗೇರಿ ಇರಬಹುದು, ಅಲ್ಲಿಯ ಮೆಂಬರ್ಸ್ಗಳಿಗೆ, ಪಂಚಾಯತ್ ಮೆಂಬರ್ಸ್ಗಳಿಗೆ ಈಗಿನ ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಟೆಡ್ ಬಾಡಿ ಅಂತೇಳಿ ಹೇಳುವಂತಹದ್ದು ಸ್ಥಳೀಯ ಮಟ್ಟದ ಇದರಲ್ಲಿ ಸಹ ಇರ್ತದೆ. ಅವರಿಗೆ ಏನಾದರೂ ತಿಳಿಸಿದ್ದೀರಾ? ಪಂಚಾಯತ್ ಅಧ್ಯಕ್ಷರಿಗೆ, ಜನಪ್ರತಿನಿಧಿಗಳಿಗೆ ಏನಾದರೂ ಮಾಹಿತಿ ಇದರ ಬಗ್ಗೆ ನಿಮ್ಮ ಕಡೆಯಿಂದ ತಿಳಿಸದೇ ಇರಲು ಕಾರಣ ಏನು? ಅದಕ್ಕೆ ನರಿಮುಗೇರು ಗ್ರಾಮ ಪಂಚಾಯತ್, ನರಿಮುಗೇರು ಶಾಂತಿಗೋಡು 2 ಗ್ರಾಮಕ್ಕೆ ಸಹ ಒಂದೇ ಪಂಚಾಯತ್ ಇದೆ. ಅಲ್ಲಿ ಬನ್ನೂರು ಗ್ರಾಮ ಪಂಚಾಯತ್ ಚಿಕ್ಕಮುಟ್ನೂರು ವ್ಯಾಪ್ತಿಯಲ್ಲಿ 3 ಗ್ರಾಮಕ್ಕೆ ಸಂಪರ್ಕಿಸುವಂತಹ ಸೇತುವೆ 2 ಪಂಚಾಯತ್ ಬರ್ತದೆ. ಹೌದು, ಒಂದು ಸೈಡ್ ಬನ್ನೂರು ಪಂಚಾಯತ್, ಚಿಕ್ಕಮುಟ್ನೂರು ಗ್ರಾಮ ಒಂದು ಸೈಡ್ಗೆ, ಹೌದು, ಮತ್ತೊಂದು ಸೈಡಿಗೆ ಶಾಂತಿಗೋಡು ನರಿಮುಗೇರು ಸಂಪರ್ಕ ಸೇತುವೆ. ಅದು ಶಿಫ್ಟ್ ಮಾಡಿದ್ರು. ನಾನು ಮುಗಿಸಿಕೊಳ್ತೇನೆ. ನಮ್ಮದು ಏನೋ ಇದು ಅಂತೇಳಿ ಹೇಳಿದ್ರೆ, ಒಮ್ಮೆ ಇದು 2022ನೇ ಇಸವಿಯಲ್ಲಿ ಟೆಂಡರ್ ಆಗಿ ವರ್ಕ್ ಆರ್ಡರ್ ಸಿಕ್ಕಿದಂತಹ ಕೆಲಸ 2022ರಲ್ಲಿ ಮೇ 4/5/2022 ಕಾಂಟ್ರಾಕ್ಟರು ಕೃಷ್ಣಮೂರ್ತಿ ಉಡುಪಿಯವರು. ಆ ಸಂದರ್ಭದಲ್ಲಿ ಆವಾಗಿನ ಶಾಸಕರಾದಂತಹ ಸಂಜೀವ ಮಠಂದೂರವರು ಈ ವರ್ಕ್ ಆರ್ಡರ್ನ ಒಂದು ಆಧಾರದ ಮೇಲೆ ಅವತ್ತು ಶಿಲಾನ್ಯಾಸ ಮಾಡಿದ್ರು, ಕೆಲಸಕ್ಕೆ ಚಾಲನೆಯನ್ನು ನೀಡಿದರು. ಹೌದು, ಸಾರಿ, ಅದು 23ಕ್ಕೆ ವರ್ಕ್ ಆರ್ಡರ್ ಸಿಕ್ಕಿದಂಥದ್ದು. 4/5/2023ಕ್ಕೆ. ಹೌದು, ಅಲ್ಲ, ಅದೇ ಸಂದರ್ಭದಲ್ಲಿ ವರ್ಕ್ ಆರ್ಡರ್ ಸಿಕ್ಕಿದೆ. 2/3/2022ಕ್ಕೆ
ಅದು ಹಳೆಯ ಫಂಡಲ್ಲಿ ಇಟ್ಟದ್ದು. 2/3/2023 ಇಸವಿಯಲ್ಲಿ ಅವರಿಗೆ ವರ್ಕ್ ಆರ್ಡರ್ ಸಿಕ್ಕಿದೆ ಕೃಷ್ಣಮೂರ್ತಿ ಅವರಿಗೆ ಮಾರ್ಚಲ್ಲಿ. ಹೌದು, 4/5/22 ಅದು ಲೆಟರ್ ಮಾಡಿ ಸ್ಟಾರ್ಟಿಂಗ್ ಲೆಟರ್ ಮಾಡಿದ್ರು. 22 ಅದು ಅರ್ಜಿ ಹಾಕಿರೋದು 22. ಶಿಲಾನ್ಯಾಸ ಮಾಡಿದ್ದಾರೆ. 22ಕ್ಕೆ ಮುಖ್ಯ ಕಾರ್ಯದರ್ಶಿ ಲೋಕೋಪಯೋಗಿ ಇಲಾಖೆ ಇವರಿಗೆ ಲೆಟರ್ ಮಾಡಿ ಹೌದು ಲೆಟರ್ ಮಾಡಿರುವಂತದ್ದು. ಹೌದು ಇದು ಆಕ್ಚುಲಿ ಈ ವರ್ಕ್ ಬಂದಂತದ್ದು ಇದು ಮುಗೇರಡ್ಕ ಅದರಲ್ಲಿ ತೂಗು ಸೇತು ನಿರ್ಮಾಣಕ್ಕೆ ಬಂದಂತಹ ಒಂದು ಫಂಡ್. ಅದು ಅಲ್ಲಿ ಬೆಳ್ತಂಗಡಿಯ ಶಾಸಕರು ಬೇರೆ ಅದನ್ನು ಅನುದಾನವನ್ನು ಅಲ್ಲಿ ಇಟ್ಟ ಕಾರಣ ಆ 3 ಕೋಟಿ ಹಣವನ್ನು ನಮ್ಮ ಪುತ್ತೂರಿನ ಈ ಒಂದು ಅಂದ್ರಟ್ಟ ಸೇತುವೆಗೆ ಮತ್ತು ಬಜತ್ತೂರು ಗ್ರಾಮದ ಕುವೆಚ್ಚ ಎಂಬಲ್ಲಿಗೆ 3 ಕೋಟಿಯನ್ನು 2 ಜಾಗಕ್ಕೆ ಇಟ್ಟರು. ಅದರಲ್ಲಿ 1,80,00,000 ನಮ್ಮ ಅಂದ್ರಟ್ಟದ ಸೇತುವೆಗೆ ಇಟ್ಟು ಶಿಲಾನ್ಯಾಸವನ್ನು ಮಾಡಿದ್ರು. ಮತ್ತೊಂದು 1,20,00,000 ವೆಚ್ಚದಲ್ಲಿ ಕುವೆಚ್ಚಾರಲ್ಲಿ ಅಲ್ಲಿಯ ಕಾಮಗಾರಿ ಪೂರ್ಣಗೊಂಡಿದೆ. ಈಗ ಅಲ್ಲಿ ಅದು ಪೂರ್ಣಗೊಂಡ ನಂತರ ಈಗ ಕೆಲಸ ಸ್ಟಾರ್ಟ್ ಮಾಡುವಂತಹ ಹಂತದಲ್ಲಿ ಒಮ್ಮೆ ಶಿಲಾನ್ಯಾಸ ಹೌದು 23 ಕಂಪ್ಲೀಟ್ ಆಗಿದೆ. ಈಗ ನಮ್ಮದು ಶಿಲಾನ್ಯಾಸ ಅವರು 2 ಸಲ ಅಲ್ಲ ಎಷ್ಟು ಸಲ ಬೇಕಿದ್ರು ಮಾಡಲಿ, ಆದರೆ ಅದು ಅಗತ್ಯವೇ ಒಮ್ಮೆ ಶಿಲಾನ್ಯಾಸ ಆಗಿ ಕೆಲಸ ಸ್ಟಾರ್ಟ್ ಮಾಡಿದಂತದ್ದು ಅಂತೇಳಿ ಹೇಳುವಂತದ್ದು ಒಂದು ಜಿಜ್ಞಾಸೆ. ಮತ್ತೆ ಅಲ್ಲಿಯ ಗ್ರಾಮಸ್ಥರಿಗಿರ್ಬೋದು ಜನಪ್ರತಿನಿಧಿಗಳಿಗಿರ್ಬೋದು ನೀವು ಒಂದು ಇದರ ಬಗ್ಗೆ ಸ್ಪಷ್ಟತೆಯನ್ನು ನೀಡಬೇಕು. ಯಾವ ಆಧಾರದಲ್ಲಿ ನೀವು ಈ ಒಂದು ಶಿಲಾನ್ಯಾಸವನ್ನು 2ನೇ ಬಾರಿಗೆ ಮಾಡಿದಂಥದ್ದು, ಅಥವಾ ಒಂದು ಆ ಸೇತುವೆಗಾಗಿ ನೀವು ಮಾಡಿದಂತಹ ಕೆಲಸವಾದರೂ ಏನು, ಸರ್ಕಾರದ ವತಿಯಿಂದ ಆಗಲಿ ನೀವು ಒಬ್ಬರು ಜನಪ್ರತಿನಿಧಿಯಾಗಿ ಮಾಡಿದಂತಹ ಕೆಲಸವಾದರೂ ಏನು. ಈ ಒಂದು ಸೇತುವೆಯ ಈ ಶಿಲಾನ್ಯಾಸದ ಕಾರ್ಯಕ್ರಮಕ್ಕೆ ಅಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮಾಹಿತಿಯನ್ನು ನೀಡದೇ ಇರಲು ಕಾರಣವೇನು? ಪಂಚಾಯತ್ ಅಧ್ಯಕ್ಷರಿರ್ಬೋದು, ಎಸ್ ಟಿ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಪಂಚಾಯತ್ ಸದಸ್ಯರಿದ್ದಾರೆ, ಇವರುಗಳಿಗೆ ಮಾಹಿತಿ ನೀಡದೆ ಮಾಡ್ಲಿಕ್ಕೆ ಅದೊಂದು ಪಕ್ಷದ ಕಾರ್ಯಕ್ರಮವನ್ನಾಗಿ ಮಾಡಿದ್ದೀರಾ, ಅಥವಾ ಸರ್ಕಾರಿ ಕಾರ್ಯಕ್ರಮ ಆದರೆ ಸರ್ಕಾರಿ ಪ್ರೋಟೋಕಾಲ್ ಅನ್ನು ಫಾಲೋ ಮಾಡಲು ಯಾವ ರೀತಿಯಲ್ಲಿ ಮಾಡಿದ್ದೀರಿ? ಹೌದು, ನಮ್ಮ ನರಿಮುಖಿಯರು ಹೌದು 3 ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಸೇತುವೆ ಅದು. ಹೌದು, ಈಗ ಕಂಡುಕೊಂಡ ಹಾಗೆ ಬರೀ ಇಲ್ಲಿಯ ಒಂದು ವಿಷಯ ರೀತಿಯಲ್ಲಿ ಕಂಡು ಬರುವುದಿಲ್ಲ. ಈಗ ನಮ್ಮ ನರಿಮುಗೇರಿನಿಂದ ದರ್ಬೆ ಪುತ್ತೂರಿಗೆ ಸಂಪರ್ಕಿಸುವಂತಹ ಸ್ಟೇಟ್ ಹೈವೇ ರಾಜ್ಯ ಹೆದ್ದಾರಿಯಲ್ಲಿ ಸಹ ಇದೇ ರೀತಿಯಾದಂತಹ ಫ್ಲೆಕ್ಸ್ಗಳನ್ನು ಅಳವಡಿಸಿದ್ರಿ. 2,70,00,000 ಮರೀಲ್ ಬೆದ್ರ ಅಲ್ಲ, ಅದಕ್ಕಿಂತಲೂ ಹಿಂದೆ ಪುರುಷರಗಟ್ಟೆ ಇರ್ಬೋದು, ನರಿಮುಗೇರು ಹೌದು ಮೊನ್ನೆ ಆದಂತದ್ದು. ಅಲ್ಲಿ ನೀವು ರಾಜ್ಯ ಹೆದ್ದಾರಿಗೆ ಈ ಒಂದು ಮುಕ್ತಾಯದ ಹಂತದಲ್ಲಿ, ಈಗ ಕಾಮಗಾರಿ ಯಾವತ್ತೇ ಪ್ರಾರಂಭವಾಗಿ ಈಗ ಮುಕ್ತಾಯದ ಹಂತಕ್ಕೆ ಬರುವಂತಹ ಈ ಸಂದರ್ಭದಲ್ಲಿ ವಾಪಸ್ ಅಲ್ಲಿ ಬ್ಯಾನರ್ ಅಳವಡಿಸಿ ಶಿಲಾನ್ಯಾಸ ಮಾಡಿ ಈ ಒಂದು ಹೌದು ಬ್ಯಾನರ್ ಹಾಕಿದಂತ ಹೌದು, ಅಲ್ಲಿ ಕಾಳಿಂಗ ಹಿತ್ತಲಲ್ಲಿ ಅವತ್ತು ಮಾಡಿದ್ದಾರೆ. ಅಲ್ಲಿ ನರಿಮುಗೇರಲ್ಲಿ ಮತ್ತೆ ಪುರುಷರಗಟ್ಟೆ, ಮುಕ್ಕುವೆ ಈ ಒಂದು ಜಂಕ್ಷನ್ ಭಾಗದಲ್ಲಿ ಬ್ಯಾನರ್ ಅಳವಡಿಸಿ ಇದಕ್ಕೆ ಒಂದು 2,75,00,000 ಮೊತ್ತವನ್ನು ತಂದಿರುತ್ತೇನೆ ಅಂತೇಳಿ ಹೇಳುವಂತಹ ಬ್ಯಾನರ್ ಅನ್ನು ಹಾಕಿರುತ್ತಾರೆ. ಇದರ ಬಗ್ಗೆ ದಾಖಲೆಗಳನ್ನು ಜನಸಾಮಾನ್ಯರಿಗೆ ನೀಡಬೇಕು ಅಂತೇಳಿ ನಾವು ಕೇಳಿಕೊಳ್ತಿದ್ದೇವೆ. ಈಗ 2,75 ನಮ್ಮಲ್ಲಿ ಈಗ ದಾಖಲೆ ಇರುವ ಪ್ರಕಾರ ದಿನಾಂಕ 3/7/2022 ಸುಬ್ರಹ್ಮಣ್ಯ ಮಂಜೇಶ್ವರ ಈ ಒಂದು ರಾಜ್ಯ ಹೆದ್ದಾರಿಗೆ ಸುಮಾರು ಹೌದು ಕಾರಡ್ಕ ಸಂಪರ್ಕಿಸುವುದು 22.5 ಕೋಟಿ. ಅದರಲ್ಲಿ 2.5 ಕಿಲೋಮೀಟರಿಗೆ ಹೌದು ಇದರಲ್ಲಿ ಆದಂತದ್ದು.
ನಮ್ಮ ವಿಚಾರ ಏನು ಅಂತೇಳಿ ಹೇಳಿದ್ರೆ, ಒಂದು ಜನಸಾಮಾನ್ಯರಿಗೆ ಒಂದು ಸ್ಪಷ್ಟತೆಯನ್ನು ನೀಡಬೇಕು. ಯಾಕಾಗಿ ಈ ರೀತಿ ಮಾಡ್ತಾ ಇದ್ದೀರಿ, ಅಥವಾ ನಮಗೆ ಶಿಲಾನ್ಯಾಸ ಮಾಡುವುದರ ಬಗ್ಗೆ ಯಾವುದೇ ರೀತಿಯಾದಂತಹ ಜಿಗುಪ್ಸೆ ಆಗಲಿ, ಅಥವಾ ನೀವು ಮಾಡುವಂತಹ ಅಭಿವೃದ್ಧಿ ಕಾಮಗಾರಿ ನೀವೇ ಮಾಡಿದ್ರೆ ಅದರ ಬಗ್ಗೆ ಯಾವುದೇ ಜಿಗುಪ್ಸೆ, ಅಥವಾ ನಾವು ಸಹ ಸೇರಿಕೊಳ್ತೇವೆ, ಅದರಲ್ಲಿ ಯಾವುದೇ ರೀತಿಯದಿಲ್ಲ. ಆದರೆ ಹಿಂದಿನ ಸರ್ಕಾರದಲ್ಲಿ ಮಾಡಿದಂತಹ ಕೆಲಸ ಕಾರ್ಯಗಳನ್ನು ಹೈಜಾಕ್ ಮಾಡುವಂತಹದ್ದು, ಅಥವಾ ಜನಸಾಮಾನ್ಯರಿಗೆ ತಪ್ಪು ಮಾಹಿತಿಯನ್ನು ಕೊಡುವಂತಹದ್ದು, ಆ ಮೂಲಕ ಸಮಾಜವನ್ನು ಯಾವುದೋ ಒಂದು ಮಗುಲಿಗೆ ಎಳ್ಕೊಂಡು ಹೋಗುವಂತಹದ್ದು, ಇಂತಹ ಒಂದು ಕಾರ್ಯಕ್ರಮಗಳನ್ನು ನಡೆಸಬಾರದು. ನಡೆಸುವುದಿದ್ರೆ ಅದಕ್ಕೆ ಸ್ಪಷ್ಟತೆಯನ್ನು ನೀಡಬೇಕು ಅಂತೇಳಿ ಹೇಳುವಂತಹದ್ದು ನಮ್ಮ ಒಂದು ಕಳಕಳಿಯ ವಿನಂತಿ. ಆರಿಸಿ ಬಂದಂತಹ ಸಂದರ್ಭದಲ್ಲಿ ಏನು ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ನಾನು ತಂದೆ ತರ್ತೇನೆ, 1 ತಿಂಗಳಲ್ಲಿ ತರ್ತೇನೆ. ಅದೇ ರೀತಿಯಲ್ಲಿ ಈಗ ಮೊನ್ನೆ ಜನವರಿಯಿಂದ ಮೊದಲು ತರ್ತೇನೆ, ಫೆಬ್ರವರಿಯಿಂದ ಮೊದಲು ತರ್ತೇನೆ ಅಂತೇಳಿ ಹೇಳಿದಿರಿ. ಅದೇ ರೀತಿಯಲ್ಲಿ ಉಪ್ಪಿನಂಗಡಿ ಪುತ್ತೂರು ಸಂಪರ್ಕ ರಸ್ತೆ, ಈಗ ಆ ಒಂದು ಚತುಷ್ಪಥ ರಸ್ತೆಯ ಕಾಮಗಾರಿ 1 ತಿಂಗಳಲ್ಲಿ ನಾನು ಕಂಪ್ಲೀಟ್ ಮಾಡ್ತೇನೆ. ಅವರ ಮನೆ ಎದುರೇ ಇವತ್ತು ಹೊಂಡ ಗುಂಡಿಗಳು ಬಿದ್ದಿದೆ. ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳಲಿದೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ಮಾಡಿರುವಂತಹ ಈ ಒಂದು ಕೆಲಸ ಕಾರ್ಯಗಳನ್ನು ನಾನೇ ಮಾಡಿದ್ದು ಅಂತೇಳಿ ಹೇಳುವಂತಹ ಒಂದು ಜನಸಾಮಾನ್ಯರ ದಾರಿ ತಪ್ಪಿಸುವಂತಹ ಈ ಕೆಲಸಗಳ ಬಗ್ಗೆ ಸ್ಪಷ್ಟತೆಯನ್ನು ನೀಡಬೇಕು ಅಂತೇಳಿ ನಮ್ಮ ಒಂದು ವಿನಂತಿ. ಅದು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಆ ಒಂದು ಕೆಲಸ ಕಾರ್ಯಗಳು ಪ್ರಾರಂಭ ಆಗಿ ಮಳೆಗಾಲ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಹೊಂಡಗುಂಡಿಗಳನ್ನು ಬಿದ್ದು ಅವರು ಎಲೆಕ್ಟ್ ಆಗಿ ಬರುವಂತಹ ಸಂದರ್ಭದಲ್ಲಿ 1 ತಿಂಗಳಲ್ಲಿ ಈ ಅಧಿಕಾರಿಗಳ ಮುಖಾಂತರ ಅದನ್ನು ನಾನು ಕ್ಲಿಯರ್ ಮಾಡಿಸಿ ಕೊಡ್ತೇನೆ ಅಂತೇಳಿ ಹೇಳುವಂತಹ ಒಂದು ಮಾಧ್ಯಮದ ನಿಮ್ಮ ಮುಖಾಂತರವೇ ಅವರು ಸ್ಪಷ್ಟತೆಯನ್ನು ನೀಡಿದ್ದಾರೆ. ಈಗ ಸಾಧಾರಣ ಅವರು ಎಲೆಕ್ಟ್ ಆಗಿ ಇಲ್ಲಿ ಈಗ ಜನವರಿ 2024ಕ್ಕೆ ನಾವು ಕಾಲಿಟ್ಟಿದ್ದೇವೆ. ಇಷ್ಟು ಸಮಯ ಆದರೂ ಸಹ ಇನ್ನೂ ಬಾಕಿ ಉಂಟದು ಕೆಲಸ ಕಾರ್ಯಗಳು. ಈಗ ಸರ್ಕಾರ ಇರುವಂತಹದ್ದು ಅಥವಾ ಇಲ್ಲಿಯ ಶಾಸಕರಾಗಿರುವಂತಹದ್ದು ಈ ಒಂದು ರಸ್ತೆಯನ್ನು ಕಂಪ್ಲೀಟ್ ಮಾಡಿ ಕೊಡ್ತೇನೆ ಅಂತೇಳಿ ಹೇಳಿರುವಂತಹದ್ದು ನಮ್ಮ ಯಾವುದು ಶಾಸಕರ ಈಗ ಅಂಗಡಿ ಕಾಮಗಾರಿ ಆಗ್ತಾ ಇತ್ತು, ಅಲ್ಲಿ ಅದು ಕಂಪ್ಲೀಟ್ ಇನ್ನೂ ಸಹ ಆಗ್ಲಿಲ್ಲ ಅಂತೇಳಿ ಹೇಳುವಂತಹದ್ದು ನಮ್ಮ ಇದು. ಅದಕ್ಕೆ ವೇಗವನ್ನು ಕೊಡ್ತೇನೆ, ಅದನ್ನು 1 ತಿಂಗಳಲ್ಲಿ ನಾನು ಕಂಪ್ಲೀಟ್ ಮಾಡ್ತೇನೆ ಅಂತೇಳಿ ಹೇಳುವಂತಹ ಒಂದು ಮಾಹಿತಿಯನ್ನು ಮತ್ತು ಏನು ಭರವಸೆಯನ್ನು ಅವರು ಇಲಾಖೆಗೆ ಬಂದಂತಹ ಸಂದರ್ಭದಲ್ಲಿ ಹೇಳಿದ್ರು. ಇನ್ನೂ ಅದನ್ನು ಕಂಪ್ಲೀಟ್ ಮಾಡಲಿಲ್ಲ. ಹೊಂಡಗುಂಡಿಯಲ್ಲಿ ಅದು ಕೆಲಸ ಕಂಪ್ಲೀಟ್ ಆಗ್ಲಿಲ್ಲ. ಅವತ್ತು ಏನು ಕೆಲಸ ಕಾರ್ಯಗಳು ಆಗಿತ್ತು, ಈಗ 1 ತಿಂಗಳಲ್ಲಿ ಕಂಪ್ಲೀಟ್ ಆಗ್ಬೇಕಿತ್ತಲ್ಲ ಅದು. ಆಡಳಿತ ವೈಫಲ್ಯದ ಬಗ್ಗೆ ಈಗ ಅವರು 1 ತಿಂಗಳಲ್ಲಿ ನಾನು ಪೂರ್ಣಗೊಳಿಸ್ತೇನೆ ಅಂತೇಳಿ ಹೇಳುವಂತಹ ಭರವಸೆಯನ್ನು ನೀಡಿದ್ರು. ಯಾಕೆ ಅದನ್ನು ಭರವಸೆ ಈಡೇರಿಸಲಿಲ್ಲ? ಹೌದು, ಅಲ್ಲಿ ಆಗಲಿಲ್ಲ, ಕಂಪ್ಲೀಟ್ ಆಗ್ತಾನೆ ಇರಲಿಲ್ಲ. ಅಲ್ಲಿ ಜಲ್ಲಿ ಹಾಕಿದ್ರು, ಡಾಮರೀಕರಣ ಪೂರ್ಣಗೊಂಡಿರಲಿಲ್ಲ. ಅಂತ ಸಂದರ್ಭದಲ್ಲಿ ಆ ಹಾಕಿದ ಜಲ್ಲಿ ಡಾಮರಿ ಹಾಕದೆ ಎದ್ದು ಹೋಗಿತ್ತು. ಅಂತಹ ಸಂದರ್ಭದಲ್ಲಿ ಅದಕ್ಕೆ ಡಾಮರೀಕರಣಗೊಳಿಸಿ ಅದನ್ನು ಕಂಪ್ಲೀಟ್ ಮಾಡ್ತೇನೆ ಅಂತ ಹೇಳುವಂತಹ ವಿಚಾರಗಳನ್ನು ಸಹ ಅವರು ಮಾಧ್ಯಮದ ಮುಖಾಂತರ ಗಮನಿಸಿರ್ಬೋದು. ರಸ್ತೆ ಆಗ್ತಾ ಇರುವಾಗ ಅವರ ಈಗಿನ ಶಾಸಕರ ಮನೆ ಹತ್ರ ಮಾತ್ರ ಒಂದು ಸ್ವಲ್ಪ ಬಾಕಿ ಇತ್ತು, ಅಲ್ಲಿ ಅವರದ್ದು ಕೂಡ ತಡೆ ಇತ್ತು ರಸ್ತೆ ಅಗಲೀಕರಣಕ್ಕೆ. ಅವರು ಕೂಡ ಅದಕ್ಕೆ ಅಬ್ಜೆಕ್ಷನ್ ಹಾಕಿದ್ರು. ಅದು PWD ಅವರಿಗೆ ಗೊತ್ತು, ನಿಮಗೆಲ್ಲ ಗೊತ್ತಿರ್ಬೋದು. ಅವರು ಕೂಡ ಆಗ ಅವರು ಶಾಸಕ ಆಗಿರ್ಲಿಲ್ಲ. ಆ ಸಂದರ್ಭದಲ್ಲೂ ಕೂಡ ಅದಕ್ಕೆ ಒಂದು ಅಗಲೀಕರಣಕ್ಕೆ ಅವರದ್ದು ಅಬ್ಜೆಕ್ಷನ್ ಇತ್ತು. ಏಕಾಏಕಿ ಚುನಾವಣೆ ಸಂದರ್ಭದಲ್ಲಿ ಅವರು ಆಶ್ವಾಸನೆ ಕೊಟ್ಟರು. ಒಂದು ಸ್ಟ್ರೈಕ್ ಎಲ್ಲ ಆಗಿದೆ ಕಾಂಗ್ರೆಸ್ ವತಿಯಿಂದ. ಇದನ್ನು ಬಿಜೆಪಿ ಬಗ್ಗೆ ಅವರು ಏನೆಲ್ಲ ಹೇಳಿದ್ದಾರೆ. ಆದ್ರೆ ಅವರು ಅಧಿಕಾರಕ್ಕೆ ಬಂದು ತಕ್ಷಣ ಮಾಡಿಸ್ಬೇಕಿತ್ತು ಅವರು. ಅದನ್ನು ಮಾಡುವಂತ ಕೆಲಸ ಅವರು ಮಾಡಲಿಲ್ಲ. ಈಗ ನಾವು ಇಲ್ಲಿ ನಿಮ್ಮ ಮುಂದೆ ಬಂದು ಇದನ್ನು ವಿಚಾರ ಹೇಳಲಿಕ್ಕೆ ಒಂದು ನೇರ ಒಂದು ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಅಂದ್ರಟ್ಟ ಏನು ಚಿಕ್ಕಮುಡ್ನೂರು ಇರ್ಬೋದು ಅಥವಾ ಶಾಂತಿಗೋಡು ಇರ್ಬೋದು, ನರಿಮುಗೇರಿ ಇರ್ಬೋದು, ಈ 3 ಗ್ರಾಮಗಳನ್ನು ಸಂಪರ್ಕಿಸುವ ಈ ಒಂದು
ಸಂಪರ್ಕ ಸೇತುವೆಗೆ ನೀವು ಈ ಒಂದು ಅವಧಿಯಲ್ಲಿ ಅದಕ್ಕೆ ಸ್ಯಾಂಕ್ಷನ್ ಮಾಡಿದಾದರೂ ಇದೆಯಾ, ಅಥವಾ ಟೆಂಡರ್ ಮಾಡಿದಂತಹದ್ದು ಏನಾದರೂ ಪ್ರಕ್ರಿಯೆ ಇದೆಯಾ, ಅಥವಾ ಹಣ ಬಿಡುಗಡೆಗೊಳಿಸಿದ ಬಗ್ಗೆ ಏನಾದರೂ ದಾಖಲೆಗಳಿದೆಯಾ? ಇದರ ಬಗ್ಗೆ ಸ್ಪಷ್ಟತೆಯನ್ನು ನೀಡಿ ಅಂತೇಳಿ ಅಲ್ಲಿಯ ಸ್ಥಳೀಯ ಜನರಿಗೆ ಒಂದು ಸ್ಪಷ್ಟತೆಯನ್ನು ನೀಡಿ ಅಂತೇಳಿ ಹೇಳುವಂತಹ ಒಂದು ಮನವಿಯನ್ನು ಈ ಮೂಲಕ ನಾವು ಮಾಡ್ತಾ ಇದ್ದೇವೆ. ಸರಿ, ಈಗ ಕಳೆದ ಸಲ ಶಿಲಾನ್ಯಾಸ ಮಾಡಿ ಇಲ್ಲಿಗೆ ಸಾಧಾರಣ ಇನ್ನು ನಾರ್ತ್ ಮಾರ್ಚ್ಗೆ ಆಗುವಂತ ಸಾಧಾರಣ ಹತ್ತಿರ 1 ವರ್ಷಕ್ಕೆ ತನಕ ಬರ್ತಿದ್ದೇವೆ. ಸಾಧಾರಣ ಇವತ್ತಿಗೆ ಜನವರಿಯ ಈ ಒಂದು ತಿಂಗಳಲ್ಲಿ ನಾವಿದ್ದೇವೆ. ಈ ಒಂದು ಇದರಲ್ಲಿ ಅದನ್ನು ಉದ್ಘಾಟನೆ ಮಾಡುವಂತ ಈಗ ಅವರು ಏನು ಅಧಿಕಾರಕ್ಕೆ ಬಂದರು, ಅದರ ನಂತರ ಅದಕ್ಕೆ ವೇಗವನ್ನು ಕೊಟ್ಟು ಈ ಸಂದರ್ಭದಲ್ಲಿ ಅವರು ಉದ್ಘಾಟನೆ ಮಾಡ್ತಾ ಇದ್ರೆ ನಾವು ಯಾವುದೇ ರೀತಿಯಾದಂತಹ ವಿಚಾರವನ್ನು ಇಲ್ಲಿ ಮಾಡ್ತಾ ಇರಲಿಲ್ಲ. ಅವರೊಟ್ಟಿಗೆ ನಾವು ಸಹ ಸೇರಿಕೊಳ್ತಾ ಇದ್ದೇವೆ. ಆದರೆ ಈ ಒಂದು ಏನು 7-8 ತಿಂಗಳಲ್ಲಿ ಯಾವುದೇ ರೀತಿ ಆ ಸೈಡ್ಗೆ ತಲೆಯೇ ಹಾಕದೆ ಈಗ ಬೇಸಿಗೆ ಬಂದಂತಹ ಈ ಸಂದರ್ಭದಲ್ಲಿ ಅದು ನ್ಯಾಚುರಲ್ ಆಗಿ ನಾಡ್ದು ಮಾರ್ಚ್ಗೆ ಅದನ್ನು ಮುಗಿಸಲೇಬೇಕು ಆ ಕೆಲಸ, ಇಲ್ಲದಿದ್ದರೆ ಅದು ಫಂಡ್ ರಿಟರ್ನ್ ಹೋಗ್ತದೆ, ಅವರು ಕೆಲಸ ಮಾಡಲೇಬೇಕಾಗ್ತದೆ. ಅಂದ್ರೆ ಈ ಒಂದು ಸಂದರ್ಭದಲ್ಲಿ 2ನೇ ಬಾರಿಗೆ ಶಿಲಾನ್ಯಾಸ ಮಾಡುವಂತಹ ಅಗತ್ಯ ಇತ್ತು. ಅದನ್ನು ಅವರಿಗೆ ಅಲ್ಲಿ ಕೆಲಸ ಮಾಡುವಂತಹ ಒಂದು ಮನಪೂರ್ವಕವಾಗಿ ಏನಾದರೂ ಇದ್ದಿದ್ರೆ ಇದಕ್ಕಿಂತ ಮೊದಲೇ ಕೆಲಸಗಳನ್ನು ಪ್ರಾರಂಭಿಸಿ ಸಾಧಾರಣ ಜೂನ್ ಜುಲೈಯ ಒಂದು ಅವಧಿಯಲ್ಲಿ ಕೆಲಸ ಪ್ರಾರಂಭಿಸಿ ಈಗ ಕೆಲಸ ಮುಕ್ತಾಯ ಹಂತಕ್ಕೆ ಬರ್ತಿತ್ತು. ಈಗ ಉದ್ಘಾಟನೆಯನ್ನು ಮಾಡ್ಬೋದಿತ್ತಲ್ಲ. ಕಾಮಗಾರಿ ಒಮ್ಮೆ ಸ್ಟಾರ್ಟ್ ಮಾಡಿ JCBಯಲ್ಲಿ ಮಳೆಗಾಲ ಬರೋದಕ್ಕಿಂತ ಮೊದಲು ಮತ್ತೆ ಅಲ್ಲಿಗೆ ನಿಂತಿತ್ತು, ಈಗ ವಾಪಸ್ಸು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಲ್ಲ ಈಗ ಇನ್ನೊಂದು ನೀವಾಗ ಹೇಳಿದ ಹಾಗೆ ಸರ್ಕಾರಿ ಜನಪ್ರತಿನಿಧಿಗಳು ಅಂತೇಳಿ ಹೇಳುವಂತಹ ಸಂದರ್ಭದಲ್ಲಿ ಅಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು ನಾವು ಪ್ರಜಾಪ್ರಭುತ್ವದಲ್ಲಿದ್ದೇವೆ, ಎಲ್ಲರಿಗೂ ಮಾಹಿತಿ ಕೊಡ್ಬೇಕಲ್ಲ. ಈಗ ಜನಪ್ರತಿನಿಧಿಗಳು ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳು ಅಲ್ಲಿ ಯಾರ ನೇತೃತ್ವದಲ್ಲಿ ಆಗ್ತದೆ ಆ ನೇತೃತ್ವವನ್ನು ವಹಿಸಿಕೊಳ್ಳುವವರಿಗೆ ಅದರ ಜವಾಬ್ದಾರಿ ಇರ್ತದೆ ಅಂತೇಳಿ ನನ್ನ ಒಂದು ನೇತೃತ್ವದಲ್ಲಿ ವಹಿಸಿಕೊಂಡವರು ಯಾರು, ಆ ಒಂದು ಸಂದರ್ಭದಲ್ಲಿ ಅವರಿಗೆ ಆ ಒಂದು ಶಿಲಾನ್ಯಾಸದ ನೇತೃತ್ವದ ಸಂಪೂರ್ಣ ಜವಾಬ್ದಾರಿ ಅವರೇ ತಗೊಳ್ಬೇಕಾಗ್ತದೆ. ಅದೇ ಅದರ ಬಗ್ಗೆ ಅವರೇ ಸ್ಪಷ್ಟತೆಯನ್ನು ಕೊಡಬೇಕು. ಇನ್ನೀಗ ಬಿಲ್ ಪೇ ಮಾಡುವಂತದ್ದು ನಾವು ನಮ್ಮ ಸರ್ಕಾರ, ಈಗ ಗುತ್ತಿಗಾರರಿಗೆ ದುಡ್ಡು ಕೊಡುವುದು ಇನ್ನು ನಮ್ಮ ಸರ್ಕಾರ, ಬಸವರಾಜ ಬೊಮ್ಮಾಯಿ ಸರ್ಕಾರ ಅಲ್ಲ. ಆದರೆ ನಾವು ಶಿಲಾನ್ಯಾಸ ಮಾಡಿ ತಪ್ಪಿರುತ್ತೆ. ಇಕೊಳ್ಳಿ, ಅದು ಸರಕಾರದ ಪ್ರಕ್ರಿಯೆ, ಜನಪ್ರತಿನಿಧಿಗಳು ದುಡ್ಡು ಕೊಡುವಂತದ್ದಲ್ಲ. ಜನಪ್ರತಿನಿಧಿಗಳು ಸರ್ಕಾರದ ಪ್ರತಿನಿಧಿಯಾಗಿ ಒಮ್ಮೆ ಶಿಲಾನ್ಯಾಸ ಆದ ನಂತರ ಅದನ್ನು ಉದ್ಘಾಟನೆ ಮಾಡಬಹುದಲ್ಲ. ಈಗ ಕೆಲಸವೇ ಪ್ರಾರಂಭ ಮಾಡದಂತಹ ಈ ಒಂದು ಬೇಜವಾಬ್ದಾರಿ ನಡವಳಿಕೆಯಲ್ಲಿ ವಾಪಸ್ ಅದಕ್ಕೆ ಶಿಲಾನ್ಯಾಸ ಮಾಡುವಂತಹದ್ದು ಅಥವಾ ಅದಕ್ಕೆ ಕಾಮಗಾರಿಗೆ ವೇಗವನ್ನು ಕೊಟ್ಟು ಉದ್ಘಾಟನೆ ಮಾಡುವಂತಹದ್ದು ಅದು ಒಬ್ಬ ಸ್ಪಷ್ಟ ಜನಪ್ರತಿನಿಧಿಗಳು ಯಾವುದು ಅದು ಗವರ್ಮೆಂಟ್ ಪ್ರೋಗ್ರಾಮ ಅಥವಾ ಪಕ್ಷದ ಪ್ರೋಗ್ರಾಮ್ ಅಂತ ಹೇಳಿ ಸ್ಪಷ್ಟತೆಯನ್ನು ಅವರೇ ನೀಡಬೇಕು. ಯಾಕೆಂತೇಳಿ ಹೇಳಿದ್ರೆ ಸರ್ಕಾರಿ ಕಾರ್ಯಕ್ರಮ ಅವರ ಪಕ್ಷದ ಕಾರ್ಯಕ್ರಮ ಅಂದ್ರಟ ಒಂದು ಭಾಗದಲ್ಲಿ ಒಂದು ಹಲವು ವರ್ಷಗಳಿಂದ ಒಂದು ಹೋರಾಟ ಆಗ್ತಾ ಇತ್ತು. ಆ ಭಾಗದಲ್ಲಿ ನಮ್ಗೆಲ್ಲ ಗೊತ್ತುಂಟು. ಆ ಭಾಗದ ಜನರಲ್ಲಿ ಇವರು ಆ ಭಾಗದ ಜನರ ಪ್ರತಿನಿಧಿ ಚುನಾವಣಾ ಬಹಿಷ್ಕಾರವನ್ನೇ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಚಿಕ್ಕಮಗಳೂರು ಆಂಧ್ರಟ ಭಾಗದವರು ಚುನಾವಣೆ ಇರಲಿ ಯಾವುದೇ ಕಾರ್ಯಕ್ರಮ ಇರಲಿ ಅವರು ಬರ್ತಿದ್ದಂದ್ರೆ ಬೀರ್ನೆತಲ್ಲಿ ಶಾಲೆಗೆ ಬರಬೇಕು. ಅದು ನಮಗೆ ಪಕ್ಷದ ಕಾರ್ಯಕರ್ತರಿಗೆ ಗೊತ್ತುಂಟದ. ಆ ಸಂದರ್ಭದಲ್ಲಿ ಅವರು ಚುನಾವಣಾ ಬಹಿಷ್ಕಾರ ಹಾಕುವಂತ ಎಲ್ಲ ನಾವು 100% ಮತದಾನ ಆಗಬೇಕು ಅಂತ ನಾವೆಲ್ಲ ಕಡೆ ಹೇಳ್ತೇವೆ. ಆದರೆ ಆ ಭಾಗದವರು ನಮ್ಗೆ ಯಾವುದೇ ಒಂದು ಆ ಭಾಗಕ್ಕೆ ಯಾವುದೇ ಒಂದು ಸಮಸ್ಯೆ ನಮ್ಮ ಸಮಸ್ಯೆ ಕೇಳೋರಿಲ್ಲ ಅಂತ ಒಂದು ಹೋರಾಟ ಒಂದು 100 ವರ್ಷದಿಂದ ಆಗ್ತಾ ಉಂಟು. ಅದು ಹಾಗೆ ಹೋಗ್ತಾ ಇತ್ತು. ನಾವು ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೆವು. ಮತದಾನ ಸಂದರ್ಭದಲ್ಲಿ ಅವರು ಕೆಮ್ಮಾಯಿ ಭಾಗಕ್ಕಾಗಿ ರಿಕ್ಷಾದಲ್ಲಿ ಬಂದು ಅವರಾಗಿ ಬಂದು ಮತದಾನ ಮಾಡಿ ಹೋಗ್ತಾ ಇದ್ರು. ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಶಾಲೆಗೆ ಬರ್ಬೇಕಾದ್ರೆ ಒಂದು ಸುತ್ತಾಗಿ ಬರಬೇಕು. ಮಳೆಗಾಲದಲ್ಲಿ ಅಂತೂ ಅತ್ಯಂತ ಅಪಾಯಕಾರಿಯಾದ ಸಂದರ್ಭ. ಒಂದು 4 ವರ್ಷಗಳ ಹಿಂದೆ ಒಂದು ಘಟನೆ ಆಗ್ತದೆ, ನಿಮಗೆ ಗೊತ್ತಿರ್ಬೋದು. ನೀವು ಮಾಧ್ಯಮದಲ್ಲಿ ಎಲ್ಲ ನೀವು ಅದಕ್ಕಿಂತ ಮೊದಲೇ ನೀವು ಮಾಧ್ಯಮದಲ್ಲಿ ಮಾಡಿದಿರಿ. ಆಂಧ್ರದ ಸೇತುವೆ ಬಗ್ಗೆ ಹಲವಾರು ಮಂದಿ ನೀವು ಒಂದು ಕೆಲವೆಲ್ಲ ಆರ್ಟಿಕಲ್ ಮಾಡಿದಿರಿ. ನೀವು ಅಲ್ಲಿ ಒಂದು ಆ ಗ್ರಾಮಕ್ಕೆ ಒಂದು ಸಂಪರ್ಕ ರಸ್ತೆ ಇಲ್ಲ, ಒಂದು ಹೊಳೆಯನ್ನು ದಾಟಿಕೊಂಡು ಶಾಲೆಗೆ ಹೋಗ್ಬೇಕಂತ ಪರಿಸ್ಥಿತಿ ಇದೆ ಎಂಬುದನ್ನು ನೀವೆಲ್ಲ ಮಾಡಿದಿರಿ. ನಾವು ನಮ್ಮ ಶಾಸಕರಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೆವು.
ಅದಕ್ಕೆ ಭರವಸೆಯನ್ನು ಕೊಡ್ತಾ ಇದ್ರು ನಮ್ಮ ಶಾಸಕರು, ಆ ಭಾಗದ ನಮ್ಮ ಸಂಜೀವಣ್ಣ. ಆ ಒಂದು ಘಟನೆ ಆಗ್ತದೆ, ನಿಮ್ಗೆ ಗೊತ್ತಿರ್ಬೋದು, 4 ವರ್ಷದ ಹಿಂದೆ ಒಬ್ಬರು ಜನಾರ್ದನ ನಾಯ್ಕ ಎಂಬುವರು ಒಬ್ಬರು ಕಾಲು ಜಾರಿ ಹೊಳೆಯಲ್ಲಿ ಕೊಚ್ಚಿಕೊಂಡು ಹೋಗ್ತಾರೆ, ಅವರು ಪ್ರಾಣವನ್ನು ಬಿಡ್ತಾರೆ. ಆ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ನಾವು ಲಕ್ಷ್ಮಣ ಬೆಳ್ಳಿಪಾಡಿ ನಾವೆಲ್ಲರೂ ಆ ಸ್ಥಳೀಯ ನಾವೆಲ್ಲ ಸದಸ್ಯರು, ಪಕ್ಷದ ಕಾರ್ಯಕರ್ತರು ಎಲ್ಲ ಮನೆಗಳಿಗೆ ಭೇಟಿ ಕೊಡ್ತೇವೆ ನಾವು. ಅಂದ್ರೆ ಆ ಕೆಲವು ಆ ಗ್ರಾಮದಲ್ಲಿ ಆ ವಠಾರದಲ್ಲಿ ಕೆಲವರು ಅವರ ಜಮೀನಿನ ಕೆಲವು ಸಮಸ್ಯೆಗಳಿಂದಾಗಿ ಅವರು ಈ ರಸ್ತೆಗೆ ದಾರಿಯನ್ನು ಬಿಟ್ಟುಕೊಡುವಂಥದ್ರಲ್ಲಿ ಅವರು ಸ್ವಲ್ಪ ಹಿಂದೆಟ್ಟು ಹಾಕಿದ್ರು. ನಾವು ಇಡೀ ಗ್ರಾಮದಲ್ಲಿ ಇಡೀ ಪರಿಸರದಲ್ಲಿ ಸಂಚಲನ ಮಾಡಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು, ಅಲ್ಲಿ ಒಂದು ದಾಸರ ಮೂಲೆ ಫ್ಯಾಮಿಲಿ ಅವರೊಬ್ಬರು ಇದ್ದಾರೆ, ಮತ್ತೆ ಇನ್ನೊಂದು ಕಿಟ್ಟಣ್ಣ ಶೆಟ್ಟಿ ಅಂತೇಳಿ, ಇನ್ನೊಂದು ಕಾರ್ತಿಕ್ ಶೆಟ್ಟಿ, ಇಂಥ 3 ಒಂದು ಇವರು ಅಲ್ಲಿಗೆ ಒಂದು ಜಾಗವನ್ನು ಬಿಟ್ಟು ಕೊಡ್ತೇವೆ. ಯಾಕಂತ ಹೇಳಿದ್ರೆ ಒಂದು ನಾವೇ ಹೇಳಿರುವಂಥದ್ದು ಆ ಮನೆಗಳಲ್ಲಿ ಒಂದು ಅನಾರೋಗ್ಯ ತಿಳ್ಕೊಳ್ಳುವ, ಇಲ್ಲಿಂದ ಒಂದು ತಕ್ಷಣ ಆಸ್ಪತ್ರೆಗೆ ಕೊಂಡೋಗುವಂಥ ವ್ಯವಸ್ಥೆಗೆ ಯಾವುದೋ ಒಂದು ಹೊತ್ತುಕೊಂಡು ಹೋಗ್ಬೇಕಷ್ಟೇ ಅಂತ ಪರಿಸ್ಥಿತಿ ಉಂಟು. ಮನುಷ್ಯನಿಗೆ ಇವತ್ತು ಇದ್ದವರಿಗೆ ನಾಳೆ ಇದ್ದಂತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸಂದರ್ಭದಲ್ಲಿ ನೀವೆಲ್ಲರೂ ಒಂದು ರಸ್ತೆಗೆ ಬಿಟ್ಟುಕೊಡಿ. ನೀವು ರಸ್ತೆಗೆ ಒಂದು ದಾರಿಯನ್ನು ನೀವು ನಿಮ್ಮ ಜಮೀನನ್ನು ಬಿಟ್ಟುಕೊಟ್ರೆ ನಿಮ್ಗೆ ಇಲ್ಲಿ ಈ ಜಮೀನುಗಳಿಗೆ ವ್ಯಾಲ್ಯೂ ಕೂಡ ಬರ್ತದೆ. ಆಮೇಲೆ ಮನದಟ್ಟು ಮಾಡಿ ಅವರು ನಮ್ಮ ಮನದಟ್ಟು ಅವರಿಗೆ ಅರಿಯಾಯಿತು. ಆನಂತರ ನಾವು ಶಾಸಕ ಸಂಜೀವಣ್ಣನ ಆ ಭಾಗ ಕರ್ಕೊಂಡು ಹೋಗಿ ಇದಕ್ಕೆ ನೀವು ಏನಾದರೂ ನೀವು ಮಾಡಬೇಕೆಂಬುದಾಗಿ ನಾವು ವಿನಂತಿ ಮಾಡ್ತಾ ಇದ್ದೆವು. ಆ ಸಂದರ್ಭದಲ್ಲಿ ಅದಕ್ಕೆ ಸರಿಯಾಗಿ ನಮ್ಮ ಇಲ್ಲಿ ಮುಗೇರಡ್ಕದಲ್ಲಿ ಒಂದು 3 ಕೋಟಿ ಒಂದು ತೂಗು ಸೇತುವೆಗಿಂತ ಹಣ, ಅದು ಅಲ್ಲಿ ಇವರು ದೊಡ್ಡ ಮೊತ್ತದ ಒಂದು ಹಣವನ್ನು ಹರೀಶ್ ಪುಂಜಿ ಅವರು ಕೊಟ್ಟ ಕಾರಣ ಆ 3 ಕೋಟಿ ರೂಪಾಯಿ ಅಲ್ಲಿಗೆ ಇತ್ತು. ಅದನ್ನು ತಕ್ಷಣ ಅವರು ಮುಕುಂದ ಬಜತ್ತೂರು ನಾವೆಲ್ಲ ಅವರ ವಿನಂತಿ ಮಾಡಿ ಒಟ್ಟು ಶಾಸಕರಲ್ಲಿ ಮನವಿಯನ್ನು ಕೊಟ್ಟು ನಾವು ಅದೇ 1 ಕೋಟಿ 20 ಲಕ್ಷವನ್ನ ಅಲ್ಲಿ ಬಜತ್ತೂರಿಗೆ, 1,80 ಲಕ್ಷವನ್ನ ಇಲ್ಲಿಗೆ ಇಟ್ಟಿರುವಂತದ್ದು. ಆನಂತರ ಅಲ್ಲಿದು ಟೆಂಡರ್ ಇದಾಗಿ ಕಾಮಗಾರಿ ಪೂರ್ತಿಯಾಗಿದೆ. ಇಲ್ಲಿದನ್ನು ಇವರು ಶಿಲಾನ್ಯಾಸ, ಇದು ನೋಡಿ ಪತ್ರಿಕೆಯಲ್ಲಿ ಬಂದಿರುವಂತದ್ದು 23/2023 ಪತ್ರಿಕೆಯಲ್ಲಿ ವರದಿಯಾಗಿರುವಂತದ್ದು ಶಿಲಾನ್ಯಾಸ ಆಗಿರುವಂತದ್ದು. ಇದು ಆಗಿನ ಶಿಲಾನ್ಯಾಸ ಆಗಿರುವಂತಹ ಫೋಟೋಗಳು. ಇಲ್ಲಿದು ಮೊದಲು ನಾವು ಮಾಡಿರುವಂತದ್ದು ಅಂದ್ರಟದ್ದು ಈ ಕಾರ್ಯಕ್ರಮದ್ದು ಎಲ್ಲ ಅಲ್ಲಿ ಆ ಕಾರ್ಯಕ್ರಮ ಆಗಿ ನಾವು ಅಧಿಕಾರಿಗಳನ್ನು ಕೂಡ ನಾವು ಸಂಪರ್ಕ ಮಾಡ್ತಾ ಇದ್ದೇವೆ, ತಕ್ಷಣ ಮಾಡಬೇಕು ಆದ್ರೆ ಅಲ್ಲಿ ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ ನೀರಿನ ಅದು ದೊಡ್ಡ ಹೊಳೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ನಾವು ಕೃಷ್ಣಮೂರ್ತಿಯವರು ಕೂಡ ನಾವು ಸಂಪರ್ಕ ಮಾಡ್ತಾ ಇದ್ದೇವೆ, ಮೊನ್ನೆವರೆಗೂ ಕೂಡ ಸಂಪರ್ಕ ಮಾಡ್ತಾ ಇದ್ದೇವೆ. ಅಂದ್ರೆ ಆ ಮಳೆ ಕಡಿಮೆ ಆದ ತಕ್ಷಣ ಮಾಡಿಕೊಡ್ತೇವೆ, ನಮಗೆ ಮಾರ್ಚಿಗೆ ಗಡುವು ಉಂಟು, ಅದರ ಒಳಗೆ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಈಗ ಅದು ಮುಕ್ತಾಯ ಆಗ್ಲೇಬೇಕು. ಆ ಸಂದರ್ಭದಲ್ಲಿ ಅದನ್ನು ಉದ್ಘಾಟನೆ ಮಾಡಿದ್ರೆ ನಾವು ಯಾವ ತಕರಾರಿಲ್ಲ. ಇಷ್ಟು ವರ್ಷ ಬಿಜೆಪಿ ಒಂದು ಆ ಭಾಗದಲ್ಲಿ ಹೋರಾಟ ಮಾಡಿ ನಾವೆಲ್ಲರೂ ಅಲ್ಲಿ ಆ ಊರಿನವರು ವಿಶ್ವಾಸ ತೆಗೆದುಕೊಂಡು ನಾವಲ್ಲಿ ಹೊಳೆಯ ಅದಕ್ಕೆ ಒಂದು ಸೇತುವೆಗೆ ನಾವು ಒಂದು ಅನುದಾನವನ್ನ ಹಿಂದಿನ ಬಾರಿ ಇಟ್ಟದರಲ್ಲಿ ಸರ್ಕಾರದ ಹಣ ಆಗಿರ್ಬೋದು, ಯಾರ ಹಣ ಆಗಿರ್ಬೋದು, ನಾವು ಒಂದು ಮಾಡಿರುವಾಗ ಈಗ ನೇರ ಅಲ್ಲಿರುವಂತವರು ಸ್ಥಳೀಯರನ್ನು ಕೆಲವೇ ಇರುವಂತದ್ದು, ಬಾಕಿಯವರೆಲ್ಲ ಹೊರಗಿನವರು ಬಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದು ಮಾಡಿದ್ರೆ ನಮ್ಗೆ ಏನು ಇದಿರಲಿಲ್ಲ. ಆದ್ರೆ 2ನೇ ಬಾರಿಗೆ ಅಲ್ಲಿ ಈಗ 4 ಮಾರ್ಚಿಗೆ ಮುಗಿಯುವಂತ ಈ ಒಂದು ಕಾಮಗಾರಿಯನ್ನು ಈಗ ತಕ್ಷಣ 2 ತಿಂಗಳ ಹಿಂದೆ ಈಗ ಶಿಲಾನ್ಯಾಸ ಮಾಡುವಂತ ಅಗತ್ಯ ಇತ್ತ? ಅವರು ಅಭಿವೃದ್ಧಿ ಕೆಲಸವನ್ನು ಮಾಡುವಂದ್ರೆ ನಾವು ಯಾವುದೇ ತಕರಿಲ್ಲ. ಅವರು ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಇನ್ನೊಂದು KMF ಗೆ 170 ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು. ಎಲ್ಲದಕ್ಕೂ ನಾವು ಅವರು ಅಭಿವೃದ್ಧಿಯನ್ನು ಮಾಡ್ಲಿ ಅಂತ ಹೇಳುವಂಥದ್ದು. ಪುತ್ತೂರಿನ ಜನತೆ ಅವರಿಗೆ ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಅವರು ಅಭಿವೃದ್ಧಿ ಮಾಡ್ಲಿ, ನಾವು ಅದಕ್ಕೆ ಯಾವುದೇ ತಕರಾರನ್ನು ಎತ್ತುದಿಲ್ಲ. ಆದ್ರೆ ಜನರಿಗೆ ಈಗ ಇದು ನಾಳ್ದು ಪ್ರಣಾಳಿಕೆ ಕೂಡ ಆಗ್ಬೋದು, ಅಂದ್ರಟಕ್ಕೆ ನಾವು ಕೊಟ್ಟಿದ್ದೇವೆ ಅಂತ ನಾಳೆ ಪ್ರಣಾಳಿಕೆ ಬರ್ಬೋದು ಕಾಂಗ್ರೆಸ್ ಇದು. ಆದ್ರೆ ಅದ್ರ ಹಿಂದೆ ಕೆಲಸ ಮಾಡಿದ ನಾವು ಬಿಜೆಪಿ ಅವರು. ನಾವು ಕಳೆದ ನಾನು ನನ್ನ ವೈದ್ಯ ಹೇಳ್ತೇನೆ 22 ಹೌದೌದು ಹೇಳು ಒಟ್ಟು ಸೆಂಟೆನ್ಸ್ ಒಂದೇ ಹೇಳ್ತಾ ಇದ್ದೇನೆ. ಹಾಗಾಗಿ ದಯವಿಟ್ಟು ಆ ರೀತಿಯ ಕೆಲಸವನ್ನು ಮಾಡಬೇಡಿ. ಅಭಿವೃದ್ಧಿ ಹೊಸ ಯೋಜನೆ ತನ್ನಿ. ಈಗ ಅದಕ್ಕೆ ನಿಮ್ಗೆ ಯಾವುದಕ್ಕೆ ಮಾಡ್ಬೇಕು ನಾವು ಹೇಳ್ತಾ ಇದ್ದೇವೆ. ಅಲ್ಲಿ ಅಂದ್ರಟಕ್ಕೆ ಈಗ ಬ್ರಿಡ್ಜ್ಗೆ ಬಂದಿದೆ, ಈಗ ನೀವು ಅದಕ್ಕೆ ಲಿಂಕ್ ರೋಡ್ ಬೇಕೀಗ, ಶಾಂತಿಗೋಡು ಮತ್ತೆ ಅದನ್ನು ಸಂಪರ್ಕಿಸುವ ಲಿಂಕ್ ರೋಡ್ ಬೇಕು. ಯಾಕಂತ ಹೇಳಿದ್ರೆ ಆ ಶಾಂತಿಗೋಡಿಂದ ಬಂದ್ರೆ ನಮ್ಮ KMF ಗೆ ಈಗ ಅದು ಅದಕ್ಕೆ ಸಂಪರ್ಕ ಆಗ್ತದೆ. ನಮ್ಮ ಇದಕ್ಕೆ ಯಾವುದು ಇದಕ್ಕೆ ನಮ್ಮ ಕೃಷಿ ಮಾರುಕಟ್ಟೆಗೆ APMC ಗೆ ಹತ್ತಿರ ಆಗ್ತದೆ, ಕೃಷಿಕರಿಗೆ ಕೂಡ ಹತ್ತಿರ ಆಗ್ತದೆ. ಸಾಧಾರಣ 1000ಕ್ಕೂ ಮನೆಗಳಿಗೆ, ಶಾಲೆಗಳಿಗೆ ಎಲ್ಲ ಅನುಕೂಲ ಆಗುವಂತ ರಸ್ತೆ ಆಗ್ತದೆ. ಅಲ್ಲಿ ಸಾಧಾರಣ ಒಂದು 7-8 ಕಿಲೋಮೀಟರ್ ಹೌದು ಒಟ್ಟು ಸಂಪರ್ಕ ಗ್ರಾಮಗಳ ಸಂಪರ್ಕ, ನರಿಮುಗೇರು, ಶಾಂತಿಗೋಡು ಮತ್ತೆ ಚಿಕ್ಕಮುಡ್ನೂರು, ಇದರ ಮುಖಾಂತರವಾಗಿ ನಮ್ಮ ಬೆದ್ರಾಳದ ಗಿಡಕಲ್ಲಿಗೆ ಸಂಪರ್ಕ, ಅಲ್ಲಿಗೆ ಮಹಿಳಾ ಕಾಲೇಜಿಗೆ, ಡಿಗ್ರಿ, ಅದಕ್ಕೆ ಸಂಪರ್ಕ ಎಲ್ಲದಕ್ಕೂ ಅನುಕೂಲ ಆಗುವಂತ ಅದರ ಶಿಲಾನ್ಯಾಸ ಮಾಡ್ಲಿ ಅವರು. ಬೇಕಾದ್ದು ಅಲ್ಲ ಈಗ ಅವರು ಪ್ರೈವೇಟ್ ಅಲ್ಲಿ ಕಾಂಕ್ರೀಟ್ ಆಗಿದೆ, ಅದನ್ನು ಮಾಡಿ. ಈಗ ಧಾರವಾಡಕ್ಕಿಂತ ಇಲ್ಲಿವರೆಗೆ ತುಂಬಾ ಬಸ್ ಸ್ಟ್ಯಾಂಡ್ ಬಾಕಿ ಉಂಟು, ತುಂಬಾ ಬೇಡಿಕೆ ಉಂಟು, ಅದನ್ನು ಮಾಡಿ. ನಾವು ಏನು ಅದಕ್ಕೆ ಅಭ್ಯಂತರ ಇಲ್ಲ. ಆದ್ರೆ ಒಮ್ಮೆ ಮಾಡಿರುವಂತ ಇದನ್ನು ಮತ್ತೆ ಇದು ಶಿಲಾನ್ಯಾಸ ಮಾಡಿ ಅದರಲ್ಲಿ ಪ್ರಚಾರ ತೆಗೊಳ್ಳುವಂತ ಕೆಲಸವನ್ನು ಮಾಡಬೇಡಿ. ಇದು ನಮ್ಮ ಮೊದಲನೇ ಒಂದು ಆಗ್ರಹ ಇರುವಂತದ್ದು. ಮತ್ತೆ ಇನ್ನೊಂದು ಅಲ್ಲಿ ಒಂದು ಲಿಂಕ್ ರೋಡ್ಗೆ ಉಂಟು, ಈಗಾಗಲೇ ಅದು ಕೂಡ ಶಿಲಾನ್ಯಾಸ ಆಗಿದೆ. ಬೀಳ್ನೆತ್ತಲು ಬೀರಿಗೆ ಲಿಂಕ್ ರೋಡ್ಗೆ, ಅದು ಕೂಡ ಕಳೆದ 40 ವರ್ಷಗಳಿಂದ ಇರುವಂತಹ ಹೋರಾಟ.
ಈಗ ಅದಕ್ಕೆ ಕೂಡ ಶಿಲಾನ್ಯಾಸ ಆಗ್ಬೋದು ಅಂತ ಹೇಳಿಕ್ಕೆ ಆಗುದಿಲ್ಲ. ಅದು ಕೂಡ ಈಗ ಮೊದಲೇ ಹೇಳುವಂತದ್ದು ನಾವು. ಅದಕ್ಕೆ ಕೂಡ ಒಂದು 30 ಲಕ್ಷ ಅನುದಾನ ಈಗ ಇಟ್ಟಿದ್ದಾರೆ. ಆ ಬೀರಣಿತ್ತಲು ಬೀರಿಗ ಅಲ್ಲಿ ಬೀರಣಿತ್ತಲು ಶಾಲೆಯ ಒಂದು ನಾವು ಒಂದು ಬಿಜೆಪಿ ಯಾವ ರೀತಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಒಂದು ಊರಿಗೆ ಉಪಕಾರ ಆಗಬೇಕು ಅಂತ ಕೆಲಸವನ್ನು ಮಾತ್ರ ನಾವು ಮಾಡ್ತಾ ಇದ್ದೇವೆ. ಬೀರಣಿತ್ತಲು ಶಾಲೆ ಈಗ ಅದು ತುಂಬಾ ಶಾಲಾ ಮಕ್ಕಳಿಗೆ ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಉಂಟು. ಕಾರಣ ಅಂತ ಹೇಳಿದ್ರೆ ಬೀರಿಗದಿಂದ ಬೀರಣಿಗೆ ಸಂಪರ್ಕ ರಸ್ತೆ ಇಲ್ಲ. ಆ ಸಂಪರ್ಕ ರಸ್ತೆ ಆಗಬೇಕು. ಅಲ್ಲಿ ಒಂದು ಸಣ್ಣ ಹೊಳೆ ಉಂಟು. ಅದಕ್ಕೆ ಕೂಡ ನಾವೀಗ ಅದಕ್ಕೆ ಕೂಡ ಶಿಲಾನ್ಯಾಸ ಆಗಿದೆ. ಅದೊಂದು 30 ಲಕ್ಷದ ಒಂದು ಪ್ರಾಜೆಕ್ಟ್. ಅದಕ್ಕೆ ಒಂದು ಇನ್ನೂ ಎಷ್ಟು ಅನುದಾನ ನೀಡಿ ಅದನ್ನು ಸಂಪರ್ಕ ಮಾಡುವಂತ ಕೆಲಸವನ್ನು ಮಾಡಿ. ಆ ರೀತಿ ನಾವು ಹೇಳ್ತೇವೆ. ಅಂದ್ರೆ ಅವರಿಗೆ ಅವರ ಅಭಿವೃದ್ಧಿಗೆ ನಾವು ಯಾವ್ದು ಕಲ್ಲು ಹಾಕುವಂತ ಕೆಲಸ ಮಾಡುದಿಲ್ಲ. ಆದ್ರೆ ಹಿಂದಾಗಿರುವಂತ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಿ ಅದಕ್ಕೆ ಕೂಡ ನಾವು ಹೇಳುದಿಲ್ಲ, ಉದ್ಘಾಟನೆ ಮಾಡೋದಕ್ಕೆ ನಾವು ಹೇಳುದಿಲ್ಲ, ಅವರೇ ಮಾಡಿ ಉದ್ಘಾಟನೆ, ನಮ್ಗೆ ಏನು ಅದ್ರಲ್ಲಿ ತಕರಾರು ಇಲ್ಲ. ಆದ್ರೆ ಅದನ್ನು ಮತ್ತೆ ಶಿಲಾನ್ಯಾಸ ಮಾಡಿ ನಾವೇ ಅನುದಾನ ತಂದಿದ್ದೇವೆ, ನಾವೇ ಇದು ಮಾಡಿದ್ದೇವೆ ಅಂತ ಹೇಳುವಂತ ತಪ್ಪು. ಅಂದ್ರಟಕ್ಕೆ ಅವರು ಎಷ್ಟು ಬಾರಿ ಹಿಂದೆ ಅವರು ಭೇಟಿ ಕೊಟ್ಟಿದ್ರು ಅದನ್ನು ಹೇಳಿ. ಈಗ ಅಂದ್ರಟದ ಸಮಸ್ಯೆ ಎಷ್ಟು ಅದನ್ನು ಹೇಳಿ. ಅದು ಬಿಟ್ಟು ಈ ರೀತಿಯಾಗಿ ಪ್ರಚಾರ ಅವತ್ತೇ ಹೋಗಿ ಪ್ರಚಾರ ತಗೊಳ್ಳುವಂಥದ್ದು ಮಾಡೋದು ಬೇಡ ಅಂತೇಳಿ ನಮ್ದು ಮುಖ್ಯ ಆಗಿರುವಂತ ಒಂದು ಅವರಿಗೆ ಒಂದು ಆಗ್ರಹ, ಅವರಲ್ಲಿ ಅದರ ಪ್ರಶ್ನೆಯನ್ನು ಮಾಡ್ತಾ ಇದ್ದೇವೆ. ಇದೇ ರೀತಿಯಲ್ಲಿ ಇವರಿಗೆ ಪೂರಕವಾಗಿ ಇನ್ನು ಒಂದು ನಮ್ಮ ನರಿಮುಗೇರು ಈ ಒಂದು ಭಾಗದಲ್ಲಿ ಆವಾಗಿನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಕೋಟದ ಅಡಿಯಲ್ಲಿ ಶಿಬಿರ ಕೋಲಾಡಿ ರಸ್ತೆ, ಅದೇ ರೀತಿಯಲ್ಲಿ ಪರಮಾರ್ಗದಿಂದ ಒತ್ತೆಮುಟ್ನೂರು ರಸ್ತೆ, ಪೇರಡ್ಕ ಯರುಕಡಪು ರಸ್ತೆ, ಅರಿಪೆಕಟ್ಟ ಆನಾಜಿ ರಸ್ತೆ ಮತ್ತೆ ಈ ಒಂದು ರಸ್ತೆಗಳಿಗೆ ತಲಾ 10 ಲಕ್ಷ ರೂಪಾಯಿಯ ಒಂದು ವಿಶೇಷ ಅನುದಾನದಲ್ಲಿ ಕಾಮಗಾರಿ ಅವತ್ತು ಶಿಲಾನ್ಯಾಸ ಆಗಿತ್ತು. ಈಗ ಅಲ್ಲಿ ಕಾರಣಾಂತರಗಳಿಂದ ಅದು ಸಹ ಬಾಕಿ ಉಳಿದ ಇದರೊಟ್ಟಿಗೆ ಬಜಪಾಳ ರಸ್ತೆ, ಮುಗೇರಡ್ಕ ರಸ್ತೆ, ಓಂಕಾರ್ ಲೇಔಟ್ ಆ ಒಂದು ಭಾಗದ ರಸ್ತೆ ಇದೆಲ್ಲ ಕಂಪ್ಲೀಟ್ ಆಗಿತ್ತು. ಎಲೆಕ್ಷನ್ ಆ ಒಂದು ಕಾಲಘಟ್ಟದಲ್ಲಿ ನಿಂತದ್ದನ್ನು ಈಗ ಕಾಮಗಾರಿ ಪ್ರಾರಂಭ ಆಗುವಂತಹ ಸಂದರ್ಭದಲ್ಲಿ ಅಲ್ಲಿ ನೀವೇ ಮಾಡಿದಂತೇಳಿ ಹೇಳುವಂತಹ ಬ್ಯಾನರ್ಗಳನ್ನು ಅಳವಡಿಸಿರ್ತೀರಿ. ಇದರ ಮಟ್ಟಿಗೆ ಸಹ ಸ್ಪಷ್ಟೀಕರಣವನ್ನು ನೀಡಬೇಕು. ಇದರ ಮಟ್ಟಿಗೆ ನೀವೇ ತಂದದ್ದರ ಮಟ್ಟಿಗೆ ದಾಖಲೆಗಳು ಇದ್ರೆ ನಮ್ಮದು ಏನು ತಕರಾರಿಲ್ಲ. ಮಾಧ್ಯಮದ ನಿಮ್ಮ ಮುಖಾಂತರವೇ ಸಾಮಾನ್ಯರಿಗೆ ಅದರ ಮಟ್ಟಿಗೆ ಸಹ ವಿಚಾರವನ್ನು ತಿಳಿಸಬೇಕು ಅಂತ ಹೇಳಿ ನಮ್ಮ ಕಳಕಳಿಯನ್ನು ಹೇಳಿದ. ಈಗ ಬೀರಣಿತ್ತಲಿಗೊಂದು ಉಂಟು, ಅದರ ಮತ್ತೆ ಮಾಡಿದ್ರೆ ನಾವು ಸ್ಟ್ರೈಕ್ ಕೂತ್ಕೊಳ್ತೇವೆ. ಶಿಲಾನ್ಯಾಸ ಮಾಡೋದಕ್ಕೆ ನಾವು ಚಿಕ್ಕಮಂಡು ಗ್ರಾಮದಲ್ಲಿ ಬಿಡುದಿಲ್ಲ. ಅದು ಅಲ್ಲಿ ಮಿದ್ದಲ್ಲಿ ಒಂದು ಸಣ್ಣ ಹೊಳೆ ಬರ್ತದೆ, ಅದು ಸಂಕ. ಅದಕ್ಕೆ ನಾವು ಅದನ್ನು ಇಂಜಿನಿಯರ್ ಅನ್ನು ತೋರಿಸಿ ಹೇಳುವವರು ಹೇಳಿದ್ರು ಅದು ಬಾಕ್ಸ್ ಟೈಪ್ ಅಲ್ಲಿ ಮುಚ್ಚಿ ನಾವು ಸಣ್ಣ ವಾಹನ ಹೋಗುವ ರಿಕ್ಷಾ ಶಾಲೆಯ ವಾಹನಗಳನ್ನು ಹೋಗುವಾಗೆ ಮಾತ್ರ ಮಾಡಿ ಡ್ರೈನೇಜ್ ಆಗಿ ಉಂಟು, ಅದನ್ನು ಒಂದು ಇದು ಮಾಡಿ ಅಂತ ಹೇಳಿ ನಾವು ಇಂಜಿನಿಯರ್ ಅಲ್ಲಿ ಅವರು ನೋಡಿ ಅದಕ್ಕೆ ಮತ್ತೆ ಅವರು ಇದು ಮಾಡಿರುವಂತದ್ದು. ಅದಕ್ಕೆ 30 ಲಕ್ಷ ಈಗ ಆಲ್ರೆಡಿ ಈಗ ಪಾಸ್ ಆಗ್ತುಂಟು. ಅದೀಗ KRDA ಅಲ್ಲಿ ಪಾಸ್ ಆಗಿರುವಂತದ್ದು, ಟೆಂಡರ್ ಆಗಿ KRDA ಅಲ್ಲಿ ಆಗಿರುವಂತದ್ದು. ಮಾಹಿತಿ ಇರುವಂತಂದ್ರೆ ಅದು ಕೂಡ ICU ಉಂಟು ಅಂತ ಹೇಳ್ತಿದ್ದಾರೆ ಕೆಲವರೆಲ್ಲ. ಅಂದ್ರೆ ಈಗ ಬಂದಂತ ಹಣವನ್ನೆಲ್ಲ ಹೋಲ್ಡ್ ಆಗಿರುವಂತದ್ದೆಲ್ಲ ಆಗ್ತಾ ಉಂಟು ನಮ್ಗೆಲ್ಲ ಸಮಾಜ. ಇದು ಕೂಡ ಹಾಗೆ ಆಗಿದೆ, ನಮ್ಗೆ ಅನುಮಾನ ಉಂಟು. ತಕ್ಷಣ ಅದನ್ನು ಕೂಡ ಮಾಡಿ ಅಂತ ಹೇಳುದು. ಕಾಮಗಾರಿ ಆರಂಭ ಮಾಡಿ ಉದ್ಘಾಟನೆ ನೀವೇ ಮಾಡಿ, ನಮ್ಗೆ ಅದ್ರ ತಕರಾರಿಲ್ಲ. ಅದರಲ್ಲಿ ನಮ್ಗೇನು ಕರೀಲಿಲ್ಲ ಅಂತ ನಮ್ದೇನ ಹೇಳುದಿಲ್ಲ. ಅಂದ್ರೆ ಒಂದು ನಮ್ಮ ಪಂಚಾಯತ್ ಅಧ್ಯಕ್ಷರು ಒಬ್ಬರು ST ಮಹಿಳೆ, ಅವರನ್ನು ಕಡೆಗಣನೆ ಮಾಡಿ ಇವತ್ತು ನಿನ್ನ ಕಾರ್ಯಕ್ರಮ ಮಾಡಿರೋದು ಎಷ್ಟು ಸರಿ? ಕರೀಲೇಬೇಕಲ್ಲ. ಹೌದು, ಅದರ ಬಗ್ಗೆ ಅವರು ಸ್ಪಷ್ಟೀಕರಣ ಮಾಡಿ ಅವರ ಸ್ಪಷ್ಟೀಕರಣ ಮಾಡಿ ನಮಗೆ ಹೇಳಿ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses.
Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ